ಹಾಯ್ ಇಲ್ಕೇಣಿಯೇ ನಮ್ಮ ಕುಂದಾಪುರ ಭಾಷೆ ಎಷ್ಟು ಚಂದ ಅಲ್ದ. ಬಹಳ ವಿಶೇಷವಾದ ಭಾಷೆ ಅದು. ಉಡುಪಿ ಜಿಲ್ಲೆಯೊಳಗೆ ಸಣ್ಣ ಊರು ಆರು ಬಹಳಷ್ಟು ಸಂಸ್ಕೃತಿ ಸಂಸ್ಕಾರ ಎಲ್ಲ ಇತ್ತು. ಹಚ್ಚ ಹಸುರಿನ ಊರಿನ ಒಳಗೆ ಬೋರ್ಗರೆಯುವ ಕಳ್ಳಲ ಕಿನಾರೆಯ ಒಳಗೆ ಬ್ರಹ್ಮಾರದಿಂದ ಆರಬಾಯಿ ಬೈಂದೂರುವರೆಗೂ ಕುಂದ ಕನ್ನಡದ ಭಾಷೆಯೇ ಬಹಳ ಕೇಮುಕ್ ಸಾಪ್ ಕಾಣಿ. ಯಾವ ಊರಿಂದ ಊರಿಗೆ ಹೋಯ್ನಿ ಕುಂದಾಪುರ ಮಾತಾಡೋದು ಕಂಡ್ರೆ ಕೇಂಡ್ರೆ ಕಿವಿ ಚುರುಕ್ಕಂದದ್ ಕಾಣಿ. ಪಂಚಗಂಗಾವಳಿಯ ಸಂಗಮ ಇತ್ತ. ಕುಂದೇಶ್ವರ ದೇವರಿದ್ರ ಒಂದೆರಡು ಪ್ರತಿಭೆ ಅಲ್ಲ, ಎಂತೈತಿ ಅಂತಿಲ್ಲ ಹೇಳಿ. ಕಲೆ ಸಾಹಿತ್ಯ ಸಂಸ್ಕೃತಿ ಎಲ್ಲವೂ ಇತ್ತು. ಇದೇ ತಿಂಗಳಿಗೆ 20ನೇ ತಾರೀಕಿಗೆ ಭಾಷೆದ ವಿಶೇಷ ಹಬ್ಬ ಇತ್ತು ಕಣೆ. ಅದೇ ವಿಶ್ವ ಕುಂದಾಪುರ ಕನ್ನಡ ದಿನ. ಬನ್ನಿ ನಾವು ನೀವೆಲ್ಲ ಜೊತೆ ಸೇರುವ. ಹಾಯ್, ಇದು ಬರೀ ಭಾಷೆ ಅಲ್ಲದೆ ನಮ್ಮ ಬದುಕು, ನಮ್ಮ ಭಾಷೆ, ನಮ್ಮ ಹೆಮ್ಮೆ. ಎಲ್ರಿಗೂ ಆಶ್ಚರ್ಯ ಆಗಿರ್ಬೋದು. ನಮಸ್ಕಾರ ಬಂಧುಗಳ. ಮಾನ್ಯ DVG ಅವರ ಮಂಕುತಿಮ್ಮನ ಕಗ್ಗದಿಂದ ದಿನಕ್ಕೊಂದು ಕಗ್ಗ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೂರು, ಗಾಯನದೊಂದಿಗೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಇಂದಿನ ಸರಣಿ ಸಂಚಿಕೆ ಕಾರ್ಯಕ್ರಮ 72. ಈ ಕಾರ್ಯಕ್ರಮವನ್ನು ನಾವು ವಿಶ್ವ ಕುಂದಾಪುರ ಕನ್ನಡದ ದಿನಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ. ಇದೇ ತಿಂಗಳು 20ನೇ ತಾರೀಕಿನಂದು ವಿಶ್ವ ಕುಂದಾಪುರ ಕನ್ನಡ ದಿನವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ನೀವೆಲ್ಲರೂ ಕೈ ಜೋಡಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಂದಿನ ಕಗ್ಗ. ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ. ಧಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ. ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ದೂರ ಆದೊಡೆ ಅದೇನು ಕುಂಟು ಇರಲು ಏನು. ದೂರ ಆದೊಡೆ ಅದೇನು ಕುಂಟು ಇರಲು ಏನು. ಊರ ನೆನಪೇ ಬಲವೋ, ಊರ ನೆನಪೇ ಬಲವೋ ಮಂಕುತಿಮ್ಮ. ಧಾರುಣಿಯ ನಡಿಗೆಯಲಿ ಮೇರುವಿನ ಗುರಿಯಿರಲಿ. ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ದೂರವಾದೊಡದೇನು ಕಾಲು ಕುಂಟಿರಲೇನು. ಊರ ನೆನಪೇ ಬಲವು ಮಂಕುತಿಮ್ಮ. ಊರ ನೆನಪೇ ಬಲವೋ ಮಂಕುತಿಮ್ಮ. ಬಂಧುಗಳೇ, ಬದುಕಿನಲ್ಲಿ ಏನಾದರೂ ಸಾಧನೆ ಮಾಡುತ್ತೇನೆ ಎಂಬ ಛಲವನ್ನು ಹೊಂದಿದ್ರೆ ಭೂಮಿ ಮೇಲೆ ನಡೆಯುವಾಗ ಮೇರು ಪರ್ವತವನ್ನ ತಲುಪಿ ಗುರಿಯನ್ನು ಮುಟ್ಟಬಹುದು. ಮೇರು ಪರ್ವತವನ್ನ ಮುಟ್ಟುವ ಗುರಿಯನ್ನ ಮರೆತಾಗ ಅದು ನರಕಕ್ಕೆ ದಾರಿಯಾಗ್ತದೆ. ಮೇರು ಪರ್ವತ ದೂರವಾಗಿದ್ದರೂ ಇರಬಹುದು, ಅಥವಾ ನಮ್ಮ ಕಾಲು ಕುಂಟಿತ್ತು, ನಮಗೆ ಸರಿಯಾಗಿ ನಡೆಯುವುದಕ್ಕೆ ಮಾರ್ಗಗಳು ಸಿಕ್ಕಿಲ್ಲ, ನಡೆಯಲು ಸಾಧ್ಯವಿಲ್ಲ, ಬೇರೆ ಬೇರೆ ನೆಪಗಳಿರ್ತವೆ. ಆದರೆ ಊರಿನ ನೆನಪೇ ನಮ್ಮನ್ನು ನಮ್ಮ ಗುರಿ ಸೇರಲು ಸಹಾಯವನ್ನು ಮಾಡ್ತದೆ. ಈ ಭೂಮಿ ಮೇಲೆ ನಾವು ಹುಟ್ಟಿದ್ದೇವೆ ಅಂದ ಮೇಲೆ ಕಷ್ಟ ನಷ್ಟಗಳ ಬಗ್ಗೆ ಚಿಂತಿಸದೆ ಬದುಕಬೇಕು. ಅವುಗಳು ಸಹಜ. ಈ ಭೂಮಿ ಮೇಲೆ ನಡೆಯುವಾಗ ಚಿಂತೆಯನ್ನು ಬಿಟ್ಟು ಕರ್ಮದಲ್ಲಿ ನಾವು ನಿರತರಾಗಿರ್ಬೇಕಂತೆ. ಹಾಗೆ ಬದುಕುವಾಗ ನಮ್ಮ ಊರಿನ ಬಗ್ಗೆ ನೆನಪು ಸದಾ ಹಸಿರಾಗಿರಬೇಕು. ಆ ನೆನಪಿನಲ್ಲಿಯೇ ಉತ್ತಮ ಗುರಿಯೆಡೆಗೆ ನಾವು ಸೇರಬೇಕು. ಉನ್ನತ ಶಿಖರ ಭೂಮಿ ಮೇಲೆ ನಿಂತು ನೋಡಿದರೆ ಅದು ಬಹಳ ದೂರದಲ್ಲಿದ್ದಾಗೆ ಹಾಗೆ ಕಾಣುತ್ತದೆ. ಅದನ್ನು ಹತ್ತುವುದು, ಅದರ ಶಿಖರವನ್ನು ತಲುಪುವುದು ಬಹಳ ಕಷ್ಟವೆನಿಸ್ತದೆ. ಅದನ್ನು ತಲುಪುವ ಆಸೆ ಬಲವಾಗಿದ್ದಾಗ ದೂರವೆನಿಸಿದರೂ ಕಷ್ಟವೆನಿಸಿದರೂ ಆ ಆಸೆಯೇ ನಮ್ಮನ್ನು ಅಲ್ಲಿಗೆ ಕೊಂಡು ಹೋಗ್ತದೆ. ಇಷ್ಟು ಅದ್ಭುತವಾದ ಮಾತು ನೋಡಿ. ಕವಿ ಗುಂಡಪ್ಪನವರು ಇಲ್ಲಿ ಮೇರುವನ್ನು ಮರೆತಂದೆ ನಾರಕಕ್ಕೆ ದಾರಿ ಎಂದಿದ್ದಾರೆ. ನಮ್ಮೆಲ್ಲರ ಮೂಲವೇ ಪರತತ್ವ ಮತ್ತು ಆ ಪರತತ್ವವನ್ನು ಸೇರುವುದೇ ಆಗಿದೆ. ಅದುವೇ ಮೇರುವಿನ ಗುರಿಯಾಗಿದೆ. ಆ ಗುರಿಯನ್ನು ಮರೆತು ಜೀವನ ಸಂಕಷ್ಟದಲ್ಲಿ ಹಲವು ಅಲೆಗಳು ನರಕ ಅಲ್ಲವೇ. ಆದರೆ ಇಲ್ಲಿ ನಮಗೆ ಗೊಂದಲ ದ್ವಂದ್ವ ಉಂಟಾಗ್ತದೆ. ಇಲ್ಲಿನ ದಾರಿ ದೂರವೆನಿಸಿದರೂ ಕೂಡ ಅದು ಬಲು ಪ್ರಿಯವಾದದ್ದು. ಇದಕ್ಕೆ ನಮ್ಮ ಹಿರಿಯವರು ದಾರಿಗಳನ್ನು ತೋರಿದ್ದಾರೆ. ಒಬ್ಬ ಮನುಷ್ಯನಿಗೆ ಎಲ್ಲಕ್ಕಿಂತ ಮಿಗಿಲಾಗಿ ಅವನಿಗೆ ಸ್ವ ಇಚ್ಛೆ ಬೇಕಾಗ್ತದೆ. ಅದುವೇ ನಮ್ಮನ್ನು ಅಲ್ಲಿಗೆ ಕೊಂಡು ಹೋಗ್ತದೆ. ಆದರೆ ಇಂದಿನ ದಿನಗಳಲ್ಲಿ ಸ್ವ ಇಚ್ಛೆ ಎನ್ನುವಂಥದ್ದು ಕೊರತೆ ಇರುವುದನ್ನು ಕಾಣಬಹುದು. ಶ್ರೇಷ್ಠ ಕೀರ್ತನಕಾರರಾಗಿರುವಂತಹ ಪುರಂದರದಾಸರು ಒಂದು ಕಡೆ ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಅಲ್ಲಿದೆ ನಮ್ಮ ಮನೆ ನಾನ್ಯಾಕೆ ಬಂದೆ ಸುಮ್ಮನೆ ಎಂಬಂತೆ ಮಾಯಾಜಾಲದ ಸೃಷ್ಟಿಯ ಒಳಗೆ ಜಗತ್ತು ನಾ ಸೇರಿದ ಮನೆ, ಆದರೆ ಅಲ್ಲಿದೆ ನನ್ನ ತವರು ಬೇರೆ ಇದೆ ಅಂತ.
ಇಲ್ಲಿ ಏನೇನೋ ಅಂಟಿಸಿಕೊಂಡಿದ್ದೇನೆ ನಾನು, ಇದನ್ನೆಲ್ಲ ತೊಳೆದುಕೊಂಡು ಅಲ್ಲಿಗೆ ಹೋಗಬೇಕು ಎನ್ನುವ ಭಾವವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಪರಮಶ್ರೇಷ್ಠವಾದ ಗಟ್ಟಿಯಾದ ಇಚ್ಛೆ ಇರಬೇಕು ಎನ್ನುವುದು ಗುಂಡಪ್ಪನವರ ಆಶಯವೂ ಕೂಡ ಹೌದು. ನಮ್ಮ ಇಚ್ಛೆ ಬಲವಾಗಿದ್ದಾಗ ದೃಢವಾದ ಪ್ರಯತ್ನ ಪಟ್ಟರೆ ಅದು ಎಷ್ಟೇ ದೂರವಾಗಿದ್ದರು, ಎಷ್ಟೇ ಕ್ಲಿಷ್ಟವಾಗಿದ್ದರು, ಕಾಲು ಕುಂಠಿತವಾಗಿದ್ದರು, ಒಂದಲ್ಲ ಒಂದು ದಿನ ಅಲ್ಲಿಗೆ ನಾವು ಸೇರಲೇಬೇಕು. ಅದು ನಮಗೆ ದಕ್ಕಲೇಬೇಕು. ನಿರಂತರವಾದ ಪ್ರಯತ್ನದಿಂದ ಮಾತ್ರವೇ ಅದು ಸಾಧ್ಯ. ನಮ್ಮ ಬದುಕಿನಲ್ಲಿ ನಿರ್ದಿಷ್ಟವಾದ ಗುರಿಯೊಂದಿಗೆ ನಿರಂತರವಾದ ಪ್ರಯತ್ನಗಳು ಇದ್ದಾಗ ಫಲ ಖಂಡಿತವಾಗಿಯೂ ಸಿಗುತ್ತದೆ. ಕರ್ಮ ನಮ್ಮದಾಗಬೇಕು. ಭರವಸೆಯ ವಿಶ್ವಾಸ ನಂಬಿಕೆ ನಮ್ಮಲ್ಲಿದ್ದಾಗ ಎಲ್ಲವೂ ಸಾಧ್ಯ. ಅಸಾಧ್ಯವೆಂಬ ಮಾತೇ ಇಲ್ಲ. ಉನ್ನತವಾದ ಗುರಿಯನ್ನ ಮರೆತರೆ ಅದುವೇ ನರಕ. ಉನ್ನತವಾದ ಗುರಿ ದೂರವಾಗಿದ್ದರೇನು ಅಥವಾ ಅದನ್ನು ತಲುಪುವ ನಮ್ಮ ಕಾಲು ಕುಂಠಿತವಾಗಿದ್ದರೇನು, ನಮ್ಮ ಊರಿನ ನೆನಪೇ ನಮಗೆ ಅಲ್ಲಿಗೆ ತಲುಪಲು ಬಲವನ್ನ ಕೊಡುತ್ತದೆ. ಏನಂತೀರಿ ಬಂಧುಗಳೇ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರಗಳು. ಶುಭ ದಿನ. ಆರೋಗ್ಯಕರವಾಗಿರಿ. ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿ ಎಂದು ಹೇಳುತ್ತಾ, ಇದೇ ತಿಂಗಳು 20ನೇ ತಾರೀಕರಂದು ವಿಶ್ವ ಕುಂದಾಪುರ ಕನ್ನಡದ ದಿನ. ಎಲ್ಲರೂ ಬನ್ನಿ, ಜೊತೆ ಸೇರಿ ಆಚರಿಸೋಣ. ನಮಸ್ಕಾರ. ಹಾಯ್, ನೆನಪಿಡಬೇಡಿ, ಆಷಾಢಿ ಅಮಾವಾಸ್ಯೆ ಜುಲೈ 20 ವಿಶ್ವ ಕುಂದಾಪುರ ಕನ್ನಡ ದಿನ. ಭಾಷೆ ಅಲ್ಲ ಬದುಕು, ಭಾಷೆ ಅಲ್ಲ ಬದುಕು.